ಎಲ್ರಿಗೂ ನಮಸ್ತೆ. ಎನೋಪಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಾವಿರುವಂಥದ್ದು ಎನೋಪಯ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿಯಾಲ್ಬೈ. ಸರ್ವೆ ಮಾಡುವಾಗಲಿ ಅಥವಾ ಜನಗಣತಿ ಮಾಡುವಾಗಲಿ ನಾವು ಸಾಮಾನ್ಯವಾದ ಮಾಹಿತಿನ ಪಡ್ಕೋತೀವಿ. ಆದರೆ ಇತ್ತೀಚೆಗೆ ಡಯಾಬಿಟಿಸ್ ಪ್ರಮಾಣ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಕೇಳಿದರೆ, ಪ್ರತಿಯೊಂದು ಈ ಮನೆಯಲ್ಲಿ ಡಯಾಬಿಟಿಸ್ ಇರುವವರು ಇದ್ದಾರಾ ಅಂತ ಕೇಳುವ ಮಟ್ಟಕ್ಕೆ ತಲುಪಿದ್ದೀವಿ. ಹೀಗಿರಬೇಕಾದ್ರೆ ಡಯಾಬಿಟಿಸ್ ಕುರಿತು ಜಾಗೃತಿ ಹಾಗೂ ಮಾಹಿತಿ ತುಂಬಾ ಮುಖ್ಯವಾಗುತ್ತೆ. ಇಂದಿನ ಈ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕುರಿತು ಮಾಹಿತಿ ಪಡೆಯೋಣ, ಬನ್ನಿ. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಹೈಫಾ ಅನ್ಸಾರಿ, ಕ್ಲಿನಿಕಲ್ ಡಯಟಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲ ಪ್ರಶ್ನೆ, ಈ ಡಯಾಬಿಟಿಕ್ಸ್ನ ನಾವು ಸಾಮಾನ್ಯ ಭಾಷೆಯಲ್ಲಿ ಸಕ್ಕರೆ ಕಾಯಿಲೆ ಅಂತ ಎಲ್ರಿಗೂ ಗೊತ್ತು. ಬಟ್ ವೈಜ್ಞಾನಿಕ ಭಾಷೆಯಲ್ಲಿ ಜನರಿಗೆ ಸಾಮಾನ್ಯವಾಗಿ ಅರ್ಥ ಮಾಡಿಸೋದಾದರೆ ಈ ಡಯಾಬಿಟಿಕ್ಸ್ ಅಂದರೆ ಏನು? ಸಿಂಪಲ್ ಭಾಷೆಯಲ್ಲಿ ಹೇಳಿದ್ರೆ, ಡಯಾಬಿಟೀಸ್ ಅಂದ್ರೆ ನಮ್ದು ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕನ್ಸಿಸ್ಟೆಂಟ್ ಆಗಿ ಜಾಸ್ತಿ ಆಗಿದ್ರೆ, ಜಾಸ್ತಿ ಲೆವೆಲ್ ಇದ್ರೆ ಅದು ಡಯಾಬಿಟೀಸ್ ಅಂತ ಹೇಳ್ತೇವೆ. ಓಕೆ, ಅದು ಯಾಕಾಗಿ ಬರುತ್ತೆ ಈ ಡಯಾಬಿಟಿಕ್ಸ್ ಅನ್ನೋದು? ಅದು ಸುಮಾರು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಓಕೆ ಡಯಾಬಿಟೀಸ್ ಬರುವಂತದ್ದಕ್ಕೆ. ಅದರಲ್ಲಿ ಒಂದು ನಮ್ದು ಲೈಫ್ ಸ್ಟೈಲ್ ಮೇಜರ್ ಆಗಿರೋದು, ಮತ್ತೆ ನಮಗೆ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅದೊಂದು ಮೇಜರ್ ಫ್ಯಾಕ್ಟರ್ ಆಗಿಬಿಡ್ತದೆ. ಇನ್ಫ್ಯಾಕ್ಟ್ ನಮ್ದು ತಂದೆ ತಾಯಿ ಅವರಲ್ಲಿ ಯಾರಿಗಾದ್ರೂ ಒಬ್ಬರಿಗಿದ್ರೆ ನಮಗೆ ಡಯಾಬಿಟೀಸ್ ಬರುವಂತದ್ದು ಚಾನ್ಸಸ್ 15%, 15%. ಓಕೆ, ಈಗ ಇಬ್ಬರಿಗೂ ಇದ್ರೆ ಅದರದ್ದು ಚಾನ್ಸಸ್ 75% ಆಗುತ್ತೆ. ಡಬಲ್ ಆಗಲ್ಲ, ಇದು 4 ಪಟ್ಟಾಗುತ್ತೆ. ಓಕೆ, ಫೈನ್ ಮ್ಯಾಮ್. ಈಗ ಡಯಾಬಿಟಿಕ್ಸ್ ಅಂದರೆ ಈಗ ಸಕ್ಕರೆ ಕಾಯಿಲೆ ಅದು ಗೊತ್ತು. ಬಟ್ ಈಗ ಬಾಡಿಯಲ್ಲಿ ಏನು ಚೇಂಜಸ್ ಆಗುತ್ತೆ? ಬಾಡಿಯಲ್ಲಿ ಏನು ಚೇಂಜಸ್ ಆದ ಕಾರಣ ಈ ಡಯಾಬಿಟಿಕ್ಸ್ ಅನ್ನೋದು ಬರುತ್ತೆ? ಒಂದು ನಮ್ಮದು ಬಾಡಿಯಲ್ಲಿ ಅದೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಬಾಡಿ ಇನ್ಸುಲಿನ್ ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ನಮ್ದು ಬ್ಲಡ್ ಶುಗರ್ ಜಾಸ್ತಿ ಇರುವಾಗ ಇದು ಈ ತರದ ರೆಸಿಸ್ಟೆನ್ಸ್ ಡೆವಲಪ್ ಆಗಿ ಬರ್ತದೆ. ನಮ್ದು ಬಾಡಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಿದ್ರು ಅದಕ್ಕೆ ಶುಗರ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲಿ ಅದು ಬ್ಲಡ್ ಲೆವೆಲ್ ಅಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಯಾವಾಗ ಇನ್ಸುಲಿನ್ಗೆ ಈ ಶುಗರ್ನ ಯೂಸ್ ಮಾಡೋಕ್ಕಾಗಲ್ಲ, ಸೊ ಅದು ಜಾಸ್ತಿ ಆಗುತ್ತೆ ಅಂತ. ಓಕೆ, ಈ ಡಯಾಬಿಟಿಸ್ ಕ್ಲಿನಿಕ್ ಎಸ್ಪೆಷಲಿ ಇಲ್ಲಿ ಇದರ ಕುರಿತು ಒಂದಿಷ್ಟು ಮಾಹಿತಿ ನೀಡಿ. ನಮ್ದು ಏಮ್ ಈ ಕ್ಲಿನಿಕ್ ಅನ್ನು ಎಸ್ಟಾಬ್ಲಿಷ್ ಮಾಡೋದಂದ್ರೆ ಒಂದು ಕ್ವಾಲಿಟಿ, ಹೈ ಕ್ವಾಲಿಟಿ ಕೇರ್, ಉತ್ತಮವಾದಂತಹ ಒಂದು ಕ್ವಾಲಿಟಿ. ಹೌದು, ಪೇಷಂಟ್ಸ್ಗೆ ಕನ್ಸಿಸ್ಟೆಂಟ್ ಆಗಿ ವಿತ್ ಫಾಲೋ ಅಪ್ಸ್ ಎಲ್ಲ ಹಾಕಿ ಎಲ್ಲ ಸರ್ವಿಸಸ್ ಒಂದೇ ಜಾಗದಲ್ಲಿ ಪ್ರೊವೈಡ್ ಮಾಡಲಿಕ್ಕೆ. ಓಕೆ, ಈಗಾಗಲೇ ನೀವು ಹೇಳಿದ್ರಿ ಫಾಲೋ ಅಪ್ ಅಂದರೆ ಪ್ರತಿ ಸಲ ಒಂದ್ಸಲ ಪೇಷಂಟ್ ಇಲ್ಲಿಗೆ ಬಂದರೆ ನೀವು ಮತ್ತೆ ಅವ್ರ ಕುರಿತು ವಿಚಾರಿಸ್ತಾ ಇರ್ತೀರಾ? ಅವರದ್ದು ಕಂಡೀಷನ್ ಪ್ರಕಾರ ನಾವು ಫಾಲೋ ಅಪ್ ಮಾಡ್ತೀವಿ. ಓಕೆ, ಆಸ್ ಪರ್ ಈಗ ಅವರದ್ದು ಡಯಾಬಿಟೀಸ್ ತುಂಬಾ ಜಾಸ್ತಿ ಇದೆ, ಕಂಟ್ರೋಲ್ ಅಲ್ಲಿ ಇಲ್ಲ, ಅದಕ್ಕೆ ಅವರಿಗೆ ರೆಗ್ಯುಲರ್ ಚೆಕ್ಅಪ್ಸ್ ಬೇಕಾಗುತ್ತೆ, ಮಂತ್ಲಿ ಫಾಲೋ ಅಪ್ಸ್ ಬೇಕಾಗುತ್ತೆ. ಓಕೆ, ಸೊ ಅದರ ಪ್ರಕಾರ ಹಾಗೆ ಹೋಗ್ತೇವೆ. ಇನ್ ಕೇಸ್ ಇಟ್ ಇಸ್ ಮೈಲ್ಡ್, ಮತ್ತೆ 3 ಮಂತ್ಲಿ ಫಾಲೋ ಅಪ್ ಮಾಡಿದ್ರೆ ಸಹ ಮ್ಯಾನೇಜಬಲ್ ಆಗುತ್ತೆ, ಡಿಪೆಂಡಿಂಗ್ ಅವರ ಕಂಟ್ರೋಲ್ ಹೇಗಿದೆ. ಹಾಗಾದ್ರೆ ಪೇಷಂಟ್ಸ್ ಇಲ್ಲಿಗೆ ಬರ್ತಾ ಇರಬೇಕಾಗುತ್ತೆ. ಓಕೆ, ಈ ಡಯಾಬಿಟಿಕ್ ಕ್ಲಿನಿಕ್ ಇದು ಸ್ಕೋಪ್ ಇದರ ವ್ಯಾಪ್ತಿ ಹೇಗಿದೆ? ಇಲ್ಲಿ ಸರ್ವಿಸ್ ಹೇಗೆ ಕೊಡ್ತೀರಾ? ಸೊ ನಾವೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ತಗೊಳ್ತಾ ಇದ್ದೇವೆ. ಇದರಲ್ಲಿ ನಾವು ಎಲ್ಲ ಡಿಫ್ರೆಂಟ್ ಡಯಾಬಿಟೀಸ್ ತುಂಬಾ ಕಾಂಪ್ಲಿಕೇಶನ್ಸ್ ಇದೆಯಲ್ಲ, ಅದಕ್ಕೆಲ್ಲ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ ನಮ್ಮದಲ್ಲಿ ಒಂದು ಟೀಮ್ ಇದೆ. ಹಾರ್ಟ್ ಇದು ಟೀಮ್ ಇದೆ, ಬ್ರೈನ್ ಇದು ಟೀಮ್ ಇದೆ, ಕಿಡ್ನಿ ಟೀಮ್ ಇದೆ, ಸರ್ಕ್ಯುಲೇಷನ್ ನ್ಯೂರೋ ಇದೆ, ಪ್ಲಾಸ್ಟಿಕ್ ಸರ್ಜನ್ಸ್, ಮತ್ತೆ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಆಗಿ ಎಂಡೋಕ್ರೈನಾಲಜಿಸ್ಟ್, ಮತ್ತೆ ಕೌನ್ಸಿಲಿಂಗ್, ಅವರಿಗೆ ಕೌನ್ಸಿಲಿಂಗ್ ಮತ್ತೆ ಎಜುಕೇಶನ್ ಕೊಡುವಂತ ಒಂದು ಡಯಾಬಿಟೀಸ್ ಎಜುಕೇಟರ್ ಅನ್ನು ಸಹ ಇಟ್ಕೊಂಡಿದ್ದೀರಾ? ಓಕೆ ಮ್ಯಾಮ್, ಈಗ ಲೈಕ್ ಒಂದೇ ಮಲ್ಟಿ ಡಿಸಿಪ್ಲಿನರಿ ಅಂದರೆ ಡಯಾಬಿಟಿಸಿಂದ ಬರೀ ಒಂದು ಪಾರ್ಟಿಗೆ ಎಫೆಕ್ಟ್ ಆಗಲ್ಲ, ದೇಹದ ಒಂದಷ್ಟು ಭಾಗಗಳಿಗೆ ಡಯಾಬಿಟಿಕ್ಸಿಂದ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಬಾಡಿಯಲ್ಲಿ ಎಲ್ಲ ಆರ್ಗನ್ಸ್ಗೆ ಎಫೆಕ್ಟ್ ಆಗುವಂಥದ್ದು. ಓಕೆ, ಸೊ ಆದ ಕಾರಣ ಮಲ್ಟಿ ಡಿಸಿಪ್ಲಿನರಿ, ಒಂದೇ ಸೂರಿನಡಿ ಎಲ್ಲ ಇರುವ ಕಾರಣ ಒಂದೇ ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ರಿಗೂ ಅಂತ. ಓಕೆ, ಇಲ್ಲಿನ ಮುಖ್ಯ ಅಂಶಗಳೇನು? ಕೀ ಆಸ್ಪೆಕ್ಟ್ಸ್ ಏನಿದೆ? ಕೀ ಆಸ್ಪೆಕ್ಟ್ಸ್ ಅಂದರೆ ಒಂದ್ಸಲ ಪೇಷಂಟ್ ಎನ್ರೋಲ್ ಆದರೆ
ಅವರಿಗೆ ಕ್ಲಿನಿಕಲ್ಲಿ ಫಸ್ಟ್ ಪ್ರಾಸೆಸ್ ಇರ್ತದೆ, ಇಂಥದ್ದು ಟೆಸ್ಟ್ ಎಲ್ಲ ಮಾಡಲಿಕ್ಕೆ. ಅದೆಲ್ಲ ರಿವ್ಯೂ ಮಾಡಿ ನಮ್ಮದು ಡಯಾಬಿಟಿಕ್ ಸ್ಪೆಷಲಿಸ್ಟ್ ಎಂಡೋಕ್ರೈನಾಲಜಿಸ್ಟ್ ನೋಡ್ತಾರೆ. ದೆನ್ ಅವರ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಫಿಕ್ಸ್ ಮಾಡಿದ ನಂತರ ನಮ್ಮದು ಲೈಫ್ ಸ್ಟೈಲ್ ಎಜುಕೇಟೆಡ್, ನಮ್ಮದು ಡಯಟಿಷಿಯನ್ ಅವರು ಯಾವ ರೀತಿ ಫುಡ್ ತಗೋಬೇಕು, ಅವರ ಮೆಡಿಕೇಶನ್ಸ್ ಟೈಮಿಂಗ್ಸ್ ಡಾಕ್ಟರ್ ಹೇಳಿಕೊಡ್ತಾರೆ. ಅದೊಂದು ಇನ್ನೊಂದ್ಸಲ ಎಂಫಸೈಸ್ ಮಾಡಲಿಕ್ಕೆ ಇವರು ಡಯಟಿಷಿಯನ್ ಅವರು ಹೆಲ್ಪ್ ಮಾಡ್ತಾರೆ. ಹಾಗಾದರೆ ಡಯಾಬಿಟಿಕ್ಸ್ ಮತ್ತು ಡಯಟೆಟಿಕ್ಸ್ ಎರಡು ಇಂಟರ್ ಕನೆಕ್ಟೆಡ್ ಅಂತಲೇ ಹೇಳ್ಬೋದಾ? ಹೇಳ್ಬೋದು. ಓಕೆ, ಫೈನ್. ಈಗ ಈ ಡಯಾಬಿಟಿಕ್ಸ್ ಕ್ಲಿನಿಕ್ ಹಾಗೂ ಬೇರೆ ಕ್ಲಿನಿಕ್ಕಿಗೆ ಇರುವಂಥ ವ್ಯತ್ಯಾಸ ಏನು? ಸೊ ನಮ್ಮದು ಡಯಾಬಿಟಿಸ್ ಕ್ಲಿನಿಕಲ್ಲಿ ಇದು ವ್ಯತ್ಯಾಸ ಅಂದರೆ ಒಂದೇ ಬಿಲ್ಡಿಂಗಲ್ಲಿ ಒಂದೇ ಏರಿಯಾದಲ್ಲಿ ಅಪಾರ್ಟ್ ಫ್ರಮ್ ನಮ್ಮದು ಮೇನ್ ಡಯಾಬಿಟಿಸ್ ಡಾಕ್ಟರ್ ಬೇರೆ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೊರಗೆ ಹೋಗ್ಬೇಕಂತಿಲ್ಲ. ಓಕೆ, ಇದರಲ್ಲಿ ಡೈರೆಕ್ಟ್ ಅವರಿಗೆ ಥ್ರೂ ಡೈರೆಕ್ಟ್ ಸರ್ವಿಸಸ್ ಸಿಗುತ್ತೆ ಇಲ್ಲೇ ಒಂದೇ ಜಾಗದಲ್ಲಿ. ನಾವು ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗ್ಬೇಕಾಗುತ್ತೆ. ಪ್ಲಸ್ ಅವರದ್ದು ಟೆಸ್ಟಿಗೆ ರಿಕ್ವೈರ್ಮೆಂಟ್ಸ್ ಇದ್ದದ್ದು ನಮ್ಮದ್ರಲ್ಲಿ ಡಯಾಬಿಟೀಸ್ ರಿಸ್ಕ್ ಪ್ರೊಫೈಲರ್ ಅಂತ ಇದೆ. ಲಾಂಗ್ ಟರ್ಮ್ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಆಗಿದ್ದಾಗ ಅವರಿಗೆಲ್ಲ ರಿಸ್ಕ್ ಪ್ರೊಫೈಲರಲ್ಲಿ ರೆಗ್ಯುಲರ್ ಆಗಿ ಚೆಕಪ್ ಮಾಡಿದರೆ ಅವರಿಗೆ ಇದು ಅರ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಕಿಡ್ನಿಯಲ್ಲಿ ಇಲ್ಲ ಬ್ರೈನಲ್ಲಿ ಏನಾದರೂ ಚೇಂಜಸ್ ಆಗ್ತಾ ಇದ್ದರೆ ನಾವು ಅದನ್ನು ಬೇಗ ವಾಸಿ ಮಾಡ್ತೀವಿ. ಓಕೆ ಮೇಡಮ್, ಈಗ ಡಯಾಬಿಟಿಕ್ ಕ್ಲಿನಿಕ್ ಅನ್ನೋದು ಇಲ್ಲಿ ಮತ್ತೆ ಶುರು ಆಗ್ತಾ ಇದೆ. ಸೊ ಈ ಶುರುವಾಗುವ ಈ ಹಂತದಲ್ಲಿ ಪೇಷಂಟ್ಸ್ಗೆ ಏನಾದರೂ ಆಫರ್ಸ್ ಅಥವಾ ರಿಯಾಯಿತಿ ದರದಲ್ಲಿ ಏನಾದರೂ ಕೊಡ್ತಾ ಇದ್ದೀರಾ ಅಂತ? ಡೆಫಿನೆಟ್ಲಿ ನಮ್ಮದು ಇದರಲ್ಲಿ ಒಂದು ಕಾರ್ಡ್ ಕೊಡ್ತಾರೆ. ಸೊ ಅದು ಪೇಷಂಟ್ಸ್ ಅವರು ತೋರಿಸಿದರೆ ಬಿಲ್ಲಿಂಗ್ ಟೈಮಲ್ಲಿ ಅವರಿಗೆ ಡಯಾಬಿಟೀಸ್ ರಿಲೇಟೆಡ್ ಬ್ಲಡ್ ಟೆಸ್ಟಲ್ಲಿ ಮತ್ತು ಡಯಾಬಿಟೀಸ್ ರಿಲೇಟೆಡ್ ಮೆಡಿಕೇಷನ್ಸಲ್ಲಿ ಫಾರ್ಮಸಿಯಲ್ಲಿ ಸಹ ಅವರಿಗೆ ಆಫರ್ಸ್ ಸಿಗುತ್ತೆ. ಯಾವ ಟೆಸ್ಟಲ್ಲಿ ಎಸ್ಪೆಷಲಿ ಇಂಥದ್ದೇ ಒಂದು ಟೆಸ್ಟ್ ಅಂತ ಇದೆಯಾ? ಹಾಂ, ಸೊ ಸ್ಪೆಸಿಫಿಕ್ ಆಗಿ ಅವರದ್ದು ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪ್ರ್ಯಾಂಡಿಯಲ್ ಮತ್ತು 3 months ಆವ್ರೇಜ್ HbA1c ಅಂತ ಹೇಳ್ತೇವಲ್ಲ ಆ ಟೆಸ್ಟಿಗೆ ರಿಯಾಯಿತಿ ಸಿಗುತ್ತೆ. ಎಸ್. ಓಕೆ, ಇದೀಗ ರಿಯಾಯಿತಿ ಸಿಗೋದು ಅವ್ರು ಆ ಕಾರ್ಡ್ ತೋರಿಸಿದ್ರೆ ಮಾತ್ರ. ಸೊ ಕಾರ್ಡ್ ತೋರಿಸಬೇಕು ಅಂತಂದರೆ ಮೆಂಬರ್ ಆಗಬೇಕು. ಮೆಂಬರ್ ಆಗಬೇಕು ಅಂತಾದರೆ ಇಲ್ಲಿನ ಒಂದು ಪ್ರೊಸೀಜರ್ ಹೇಗಿರುತ್ತೆ? ಸೊ ಪ್ರೊಸೀಜರ್ ಅಂದರೆ ಅವರು ಒಂದ್ಸಲ ಚೆಕಪ್ಪಿಗೆ ಏನಾದರೂ ಬಂದರೆ ಆ್ಯಂಡ್ ಇನ್ ಕೇಸ್ ದೇ ಆರ್ ಇಂಟ್ರೆಸ್ಟೆಡ್ ಇಂಥದ್ದೊಂದು ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಇದ್ದರೆ ಅವರಿಗೆ ನಾವು ಗೈಡ್ ಮಾಡ್ತೇವೆ. ಒಂದು ಫಾರ್ಮ್ಯಾಟ್ ಇರ್ತದೆ ಅವರಿಗೆ ಫಾರ್ಮ್ ಫಿಲ್ಅಪ್ ಮಾಡಲಿಕ್ಕೆ, ಮತ್ತು ಅವರಿಗೆ ಕನ್ಸಲ್ಟೇಷನ್ಗೆ ಇಂಥದ್ದು ಡಾಕ್ಟರಿಗೆ ನಾವು ರೆಫರ್ ಮಾಡ್ತೇವೆ. ಸೊ ಅವರು ಅವರದ್ದು ಕನ್ಸಲ್ಟೇಷನ್ ತಗೊಳ್ತಾರೆ ಮತ್ತು ಅವರು ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಡ್ತಾರಲ್ಲ, ಸೊ ಅದು ತೋರಿಸುವಾಗ ಈ ಕಾರ್ಡ್ ಜೊತೆ ಅವರಿಗೆ ಆ ಆಫರ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಮೊದಲ ಹಂತದಲ್ಲಿ ಮಾತ್ರ ಅಥವಾ ಎಷ್ಟು ಸಮಯದವರೆಗೆ ಕಂಟಿನ್ಯೂ ಆಗುತ್ತೆ ಈ ಆಫರ್ಸ್ ಅಂತ? ಡೆಫಿನೆಟ್ಲಿ ಲೈಫ್ ಟೈಮ್ವರೆಗೆ ಸಹ ಸರ್ಟೆನ್ ಪರ್ಸೆಂಟೇಜ್ ಅವರಿಗೆ ಕನ್ಸೆಷನ್ ಸಿಗುತ್ತೆ. ಓಕೆ ಮೇಡಮ್, ಇಲ್ಲಿನ ಪೇಷಂಟ್ಸಿಗೆ ಸಿಗುವಂತಹ ಸೌಲಭ್ಯ ಹೇಗಿರುತ್ತೆ? ಐ ಮೀನ್ ಬೆನಿಫಿಟ್ಸ್ ಹೇಗಿರುತ್ತೆ? ಸೊ ಅವರಿಗೆ ಫಸ್ಟ್ ಮೇನ್ ಬೆನಿಫಿಟ್ ಅಂದರೆ ಎಲ್ಲರೂ ಒಂದೇ ಜಾಗದಲ್ಲಿ ಸಿಗ್ತದೆ. ಎಲ್ಲ ಅವರಿಗೆ ಬೇಕಿಂತದ್ದು ಡಾಕ್ಟರ್ಸ್ ಪ್ರೊಫೆಷನಲ್ಸ್ ಸಿಗ್ತಾರೆ. ಎಸ್, ಡೆಫಿನೆಟ್ಲಿ. ಮತ್ತು ಅವರಿಗೆ ನಾವು ಫಾಲೋ ಅಪ್ಸ್ ಮಾಡ್ತೇವಲ್ಲ, ಆಗ ಅವರಿಗೆ ಬೇಕಿಂತದ್ದು ಅಪ್ರೋಪ್ರಿಯೇಟ್ ಟೆಸ್ಟನ್ನು ನಾವು ಕೊಡುವಾಗ ಅವರಿಗೆ ಏನಾದರೂ ರಿಸ್ಕ್ ಇದ್ದರೆ, ಓಕೆ, ಇನ್ ಕೇಸ್ ಅವರಿಗೆ ಇದು ಡಯಾಬಿಟಿಕ್ ಫುಟ್ ಅಂಥದ್ದೊಂದು ಕಾಂಪ್ಲಿಕೇಶನ್ಸ್ ಇದೆ. ಸೊ ಕಾಲಲ್ಲಿ ಅವರಿಗೆ ಮತ್ತೆ ಆಂಪ್ಯುಟೇಷನ್ ಆ ಥರ ಎಲ್ಲ ಆಗ್ಬೋದು. ಸೊ ಅದೆಲ್ಲ ನಾವು ಈ ಫಾಲೋಅಪ್ಸ್ ಮಾಡುವಾಗ ಅವರದ್ದು ಸ್ಕ್ಯಾನ್ಸ್ ರಿಪೋರ್ಟ್ಸ್ ಎಲ್ಲ ಟೆಸ್ಟ್ ಎಲ್ಲ ಮಾಡುವಾಗ ನಮಗೆ ರಿಸ್ಕ್ ಇದೆ ಅಂತ ಗೊತ್ತಾಗುವಾಗ ನಾವು ಅದಕ್ಕೆ ಬೇಕಿಂತದ್ದು ಇಂಟರ್ವೆನ್ಷನ್ ಅದಾಗುವ ಮುಂಚೆನೇ ಮಾಡ್ಬೋದು. ಸೊ ದಟ್ ಅದು ಬರೋದನ್ನೇ ನಾವು ತಡೆಗಟ್ಟಬಹುದು. ಡೆಫಿನೆಟ್ಲಿ. ಓಕೆ, ಸೊ ಪ್ರಿವೆನ್ಷನ್ ಮಾಡ್ತೀರಾ ಅಂತ? ಪ್ರಿವೆನ್ಷನ್, ಎಸ್. ಓಕೆ, ಸೊ ಇದು ಫಾಲೋ ಅಪ್ ಮಾಡುವಾಗಲೇ ನಮ್ಗೆ ಗೊತ್ತಾಗುತ್ತೆ, ಸುಮ್ಮನೆ ಮನೇಲಿ ಕೂತ್ರೆ ಗೊತ್ತಾಗಲ್ಲ. ಹೌದು ಮೇಡಮ್, ಈಗ ಡಯಾಬಿಟಿಕ್ಸ್ ಕುರಿತು ಅವೇರ್ನೆಸ್ ಹೇಗೆ ಮೂಡಿಸ್ತೀರಾ? ಜನರಲ್ಲಿ ಒಂದು ಎಚ್ಚರಿಕೆಯ ಒಂದು ಮಾಹಿತಿ ಹೇಗೆ ನೀಡ್ತೀರಾ? ಓಕೆ, ಸೊ ನಾವು ಈಗ ಪೇಷಂಟ್ಸ್ ಎಲ್ಲ ವೇಟಿಂಗ್ ಲಾಂಚಲ್ಲಿ ಡಾಕ್ಟರ್ಸಿಗೆ ತುಂಬ ವೇಟ್ ಮಾಡ್ತಾರಲ್ಲ, ಆಗ ನಾವಲ್ಲಿ ಹೋಗಿ ಅವರಿಗೆ ಸ್ವಲ್ಪ ಅವೇರ್ನೆಸ್ ಡಿಸ್ಕಷನ್ ಸೆಷನ್ಸ್ ಅಂತ ಹೇಳಿ ಒಂದು ಸ್ಮಾಲ್ ಪ್ರೆಸೆಂಟೇಷನ್ ಜೊತೆ ಇಂಟ್ರಾಕ್ಟಿವ್ ಸೆಷನ್ ಹಾಗೆ ಮಾಡಿ ಅವೇರ್ನೆಸ್ ಮಾಡ್ತೇವೆ. ಓಕೆ, ಅವರಿಗೆ ಡಯಾಬಿಟೀಸ್ ಏನಂತ ಎಕ್ಸ್ಪ್ಲೇನ್ ಮಾಡ್ತೇವೆ, ಮತ್ತು ಅವರಿಗೆ ಇನ್ ಕೇಸ್ ಅವರ ಫ್ಯಾಮಿಲಿಯಲ್ಲಿದ್ದರೆ ಅವರಿಗೆ ಸಹ ಇದ್ದರೆ
ಅವರಿಗೆ ಅದರದ್ದು ಮೇಜರ್ ಡೌಟ್ಸ್ ಏನಾದರೂ ಇದ್ದರೆ ಕಾಮನ್ ಆಗಿರೋದು ಜಾಸ್ತಿ ಡೌಟ್ಸ್ ಇರ್ಬೋದು, ನಾವು ಈ ಫುಡ್ ಐಟಮ್ ತಿನ್ಬೋದಾ ಇಲ್ಲ ಅಂತ. ಆಗ ಅದರಲ್ಲಿ ಆನ್ ದ ಸ್ಪಾಟ್ ಕ್ಲಿಯರ್ ಮಾಡಿ ಸಹ ಕೊಡ್ಬೋದು. ಇದೆಲ್ಲಿ ಮಾಡುವಂಥದ್ದು ನೀವು? ನಾವು ಇಲ್ಲಿ ನಮ್ಮದು ಹಾಸ್ಪಿಟಲಲ್ಲಿ ಎನೆಕ್ಸ್ ಬಿಲ್ಡಿಂಗಲ್ಲಿ 5th ಫ್ಲೋರ್ ವೇಟಿಂಗ್ ಲಾಂಜಲ್ಲಿ. ಓಕೆ, ಸೊ ಇದೇ ಬಿಲ್ಡಿಂಗಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಹತ್ರ ಹೋಗಿ ಡಯಾಬಿಟಿಕ್ಸ್ ಕುರಿತು ಮಾಹಿತಿ ನೀಡ್ತೀವಿ. ಎಸ್ ಮೇಡಮ್, ಈಗ ಡಯಾಬಿಟಿಕ್ಸ್ ಅಂದರೆ ಅದು ಒಂದೇ ಸಲದಲ್ಲಿ ಗುಣ ಆಗುವಂಥ ಕಾಯಿಲೆ ಇಲ್ಲ. ಸೊ ಒಂದಷ್ಟು ಟೈಮ್ ಇರುತ್ತೆ, ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಬೇಕಾಗುತ್ತೆ, ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಡೆಫಿನೆಟ್ಲಿ. ಯಾವ ರೀತಿಯಾದಂಥ ಜೀವನ ಶೈಲಿಯಲ್ಲಿ ಬದಲಾವಣೆ ಬೇಕಾಗುತ್ತೆ? ಮೇಜರ್ ಅಂದರೆ ನಮ್ಮದು ಫುಡ್ ಹ್ಯಾಬಿಟ್ಸಲ್ಲಿ ಬದಲಾವಣೆ ಬೇಕು, ಮತ್ತು ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ. ಓಕೆ, ನಾವೀಗ ಮೇಜರಾಗಿ ಇದು ಸೆಡೆಂಟ್ರಿ ಲೈಫ್ ಸ್ಟೈಲನ್ನು ಫಾಲೋ ಮಾಡ್ತಾ ಇದ್ದರೆ ಮನೆ ಕೆಲಸ ಎಲ್ಲ ಮಾಡ್ತೇವೆ ಮಾತ್ರ, ಅದು ಬಿಟ್ಟು ಬೇರೆ ಎಕ್ಸಸೈಸ್ ಆ ಥರ ಏನೂ ಇರಲ್ಲ. ಓಕೆ, ಇಲ್ಲದ್ರೆ ನಾವು IT ಫೀಲ್ಡಲ್ಲಿದ್ದರೆ ಫುಲ್ ಟೈಮ್ ಕಂಪ್ಯೂಟರಲ್ಲಿ ವಾಕಿಂಗ್ ಅಂಥದ್ದು ಸಹ ಇರೋದಿಲ್ಲ. ಓಕೆ, ಸೊ ಅದನ್ನು ಚೇಂಜ್ ಮಾಡಬೇಕಾಗ್ತದೆ. ಓಕೆ, ಸೊ ಯಾವ ರೀತಿಯಾದಂಥ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಟ್ರೈನ್ ಮಾಡ್ತೇವೆ. ಪ್ಲಸ್ ಎಕ್ಸಸೈಸ್ ಜೊತೆ ಸ್ಟ್ರೆಸ್ ಸಹ ಮೇಂಟೈನ್ ಮಾಡಲಿಕ್ಕೆ. ಸೊ ಅದಕ್ಕೆ ಸಹ ನಮ್ದು ಇಲ್ಲಿ ಯೋಗ ಥೆರಪಿಸ್ಟ್ ಅವರು ಸಹ ಅವೈಲೇಬಲ್ ಇದ್ದಾರೆ. ಸೊ ಅವರು ಸಹ ಅವರನ್ನು ಗೈಡ್ ಮಾಡ್ಬೋದು ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಕ್ಲಿಯರ್ ಆಗಿ. ಸೊ ಯೋಗ ಕೂಡ ಮೇನ್ ಆಗುತ್ತೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಎಸ್. ಓಕೆ, ಎಕ್ಸಸೈಸ್ ಬಗ್ಗೆ ಮಾತಾಡಿದ್ವಿ. ನಮ್ಮ ಫುಡ್ ಹ್ಯಾಬಿಟ್ಸಲ್ಲೂ ಚೇಂಜಸ್ ಬೇಕು ಅಂತ ನೀವು ಹೇಳಿದ್ರಿ. ಸೊ ಮೀಲ್ ಪ್ಯಾಟರ್ನ್, ಐ ಮೀನ್ ಆಹಾರ ಪದ್ಧತಿಯಲ್ಲಿ ಯಾವ ರೀತಿಯಾದಂತಹ ಚೇಂಜಸ್ ಕೊಡ್ತೀರಾ? ಡೆಫಿನೆಟ್ಲಿ ಅವರು ಈಗ ಜಾಸ್ತಿ ಅಂಶ ರೈಸ್ ತಗೊಂಡು ತಿಂತಾ ಇದ್ದರೆ ಅದನ್ನು ನಾವು ಮಾಡಿಫೈ ಮಾಡಬೇಕಾಗ್ತದೆ. ಓಕೆ, ಒಬ್ಬೊಬ್ಬರಿಗೆ ಅವರ ಬಾಡಿ ಟೈಪ್ ಮತ್ತು ಅವರ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೇವೆ ಅಂತ ನೋಡಿ ಒಂದೊಂದು ಸಲ ರೈಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಒಬ್ಬೊಬ್ಬರಿಗೆ ಪೋರ್ಷನ್ ಕಂಟ್ರೋಲ್ ಮಾಡಿ ನಾವು ರೈಸು ಸಹ ತಿನ್ಬಹುದಂತೆ ಮಾಡಿ ಕೊಡ್ಬೋದು. ಓಕೆ, ಮತ್ತು ಮೇನ್ ಪಾಯಿಂಟ್ ಅಂದರೆ 50% ವೆಜಿಟೇಬಲ್ಸ್ ಯಾವಾಗಲೂ ಫಾಲೋ ಮಾಡಬೇಕಾಗುತ್ತೆ. ಈಗ ಒಂದು ನ್ಯೂಟ್ರಿಷನ್ ಅಂತ ಬಂದರೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಎಲ್ಲ ಒಂದಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದನ್ನೇ ನಾವು ಲೈಕ್ ಪರ್ಫೆಕ್ಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ. ಸೊ ಈಗ ರೈಸ್ ಇಸ್ ಅ ಮೇನ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ಬೋದು. ಸೊ ಈ ರೈಸ್ನ ನೀವು ಅವಾಯ್ಡ್ ಮಾಡಿದರೆ ಕಾರ್ಬೋಹೈಡ್ರೇಟ್ಗೆ ಬೇರೆ ಯಾವ ಆಹಾರನ ನೀಡ್ತೀರಾ? ಸೊ ಕಾರ್ಬೋಹೈಡ್ರೇಟ್ ನಮಗೆ ವೆಜಿಟೇಬಲ್ಸ್ ಇಂದ ಸಹ ಸಿಗ್ಬೋದು. ಓಕೆ, ಮತ್ತು ರೈಸ್ ಅವಾಯ್ಡ್ ಮಾಡಿದರೆ ಸಹ ನಮ್ಮದು ಲೋ ಕಾರ್ಬ್ ಹೈ ಫೈಬರ್ ಇರುವಂಥದ್ದು ಮಿಲ್ಲೆಟ್ಸ್ ಎಲ್ಲ ಇದೆಯಲ್ಲ, ಲೈಕ್ ಕಿನೋವಾ, ಬಾಜ್ರಾ, ಜವಾರ್, ವೀಟ್, ರಾಗಿ, ಇಂಥದ್ದೆಲ್ಲ ತಿನ್ನಕ್ಕಾಗ್ತದೆ. ಈ ಮತ್ತೆ ಡಯಟ್ ವಿಷಯದಲ್ಲಿ ಇನ್ನಷ್ಟು ಮಾಹಿತಿ ನೀಡೋದಾದರೆ ಏನಂತ ಹೇಳ್ತೀರಾ? ಮೇನ್ ಆಗಿ ಅಂದರೆ ಇನ್ ಕೇಸ್ ನಮಗೆ ಸಿಂಪ್ಟಮ್ಸ್ ಥರ ಇದೆ ಡಯಾಬಿಟೀಸ್ದು. ಮೇನ್ ಸಿಂಪ್ಟಮ್ಸ್ ಅಂದರೆ ಬಾಯಾರಿಕೆ ಜಾಸ್ತಿ ಆಗೋದು, ಹಸಿವು ಜಾಸ್ತಿ ಆಗೋದು, ಮತ್ತು ಯೂರಿನೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಇರ್ತದೆ. ಓಕೆ, ಸೊ ಅಂಥದ್ದು ಸಿಂಪ್ಟಮ್ಸ್ ನಮಗೆ ಡೆವಲಪ್ ಆಗ್ತಾ ಇದ್ದರೆ ಫಸ್ಟ್ ಅವರು ಈವನ್ ಬಿಫೋರ್ ಮೇಕಿಂಗ್ ದ ಟೆಸ್ಟ್, ಗಿವಿಂಗ್ ಫಾರ್ ದ ಬ್ಲಡ್ ಟೆಸ್ಟ್, ಒನ್ ಥಿಂಗ್ ದೇ ಕ್ಯಾನ್ ಡೂ ಇಸ್ ಫಾಲೋ ದ ಪ್ಲೇಟ್ ಪ್ಯಾಟರ್ನ್ ವೇರ್ 50% ಪ್ಲೇಟ್ ವೆಜಿಟೇಬಲ್ಸ್, 25% ಮಾತ್ರ ನಮ್ಮದು ರೈಸ್ ಆ್ಯಂಡ್ ವೀಟ್ ಆಗಲಿ, ರವೆ ಆಗಲಿ, ಏನು ಮಿಲ್ಲೆಟ್ಸ್ ಸಹ ಆಗಲಿ 25% ಮಾತ್ರ, ಇನ್ನು 25% ನಮ್ಮದು ಪ್ರೋಟೀನ್ ರಿಚ್ ಫುಡ್ ಐಟಮ್ಸ್ ಆಗಿರಬೇಕು. ಮೇಯ್ನಾಗಿ ನಮ್ಮದು ಫಿಶ್, ಚಿಕನ್, ಎಗ್ಸ್, ಮಟನ್, ಪ್ಲಸ್ ನಮ್ಮದು ದಾಲ್ಸ್, ಪಲ್ಸಸ್ ಎಲ್ಲ ಇರ್ತದಲ್ಲ, ಕಾಳು, ಮೊಳಕೆ ಕಾಳು ಎಲ್ಲ. ಸೊ ಡಾಕ್ಟ್ರು ಬ್ಲಡ್ ಟೆಸ್ಟ್ ಮಾಡಿ ರಿಸಲ್ಟ್ ಕೊಡುವ ಮುನ್ನವೂ ನಮಗೆ ಗೊತ್ತಿರುತ್ತೆ ಇದು ಯಾವ ರೀತಿಯಾದಂಥ ಸಿಂಪ್ಟಮ್ಸ್ ತೋರಿಸ್ತಾರೆ. ಹೌದು. ಸೊ ಅದರ ಪ್ರಕಾರ ಒಂದಷ್ಟು ನಾವು ಮೀಲ್ ಡಯಟ್ನ ಫಾಲೋ ಮಾಡಬೇಕು. ಆ್ಯಂಡ್ ದೆನ್ ದೇ ಕ್ಯಾನ್ ಡೆಫಿನೆಟ್ಲಿ ಮೂವ್ ಅಹೆಡ್. ಓಕೆ, ಅಂದರೆ ಈಗ ಸ್ಟಾರ್ಟಿಂಗಲ್ಲಿ ಡಯಾಬಿಟಿಕ್ಸ್ ಅನ್ನೋದು ನಾವು ಇದೆ ಅಂತ ಒಂದು ಕಣ್ಣು ಹುಡುಕಿದ್ರೆ ನಾವು ಮಾಡಬೇಕಾದಂತಹ ಡಯಟ್ ಅಥವಾ ಎಕ್ಸಸೈಸ್ ಅಷ್ಟರ ಮಟ್ಟಿಗೆ ಇರಬೇಕಂತಿಲ್ಲ ಅಂತ ಅನ್ಕೋತೀನಿ ನಾನು. ಓಕೆ, ಅಷ್ಟು ಮೇಜರ್ ಆಗಿ ಇರೋದಿಲ್ಲ. ಮತ್ತು ಅದು ಫಾಸ್ಟಿಂಗ್ ಟೈಮ್ ಸಹ ಅವರದು ಮೀಲ್ಸ್ ಸ್ಕಿಪ್ ಮಾಡ್ತಾರಲ್ಲ, ಮೀಲ್ಸ್ ಸ್ಕಿಪ್ ಮಾಡಬಾರ್ದು. ಓಕೆ, ಸೊ ಮೊದಲ ಹಂತದಲ್ಲಿ ಇದು ಗೊತ್ತಾದರೆ ತೀವ್ರವಾಗಿ ನಾವು ಇದನ್ನು ಕಂಟ್ರೋಲ್ ತಗೊಳ್ಳುವಂಥ ಅಗತ್ಯ ಇಲ್ಲ ಅಂತ ಅನ್ಕೋತೀವಿ. ಮೊದಲೇ ತಗೊಂಡೆ ಅಲ್ಲ, ಆಗ ನಮಗೆ ಮೆಡಿಕೇಷನ್ಸ್ ಇನ್ ಕೇಸ್ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನಾವು ಫುಡ್, ಡಯಟ್ ಮತ್ತು ಎಕ್ಸಸೈಸ್ ಕರೆಕ್ಟಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿದರೆ ಇದನ್ನು
ನಾರ್ಮಲ್ ರೇಂಜಿಗೆ ಅವಾಯ್ಡ್ ಮಾಡ್ಬೋದು. ಎಸ್ ಮೇಡಮ್, ಈಗಾಗಲೇ ಹೇಳಿದ್ರಿ ನೀವು ಡಯಾಬಿಟಿಕ್ಸ್ ಅಂತ ಬಂದರೆ ನಾವು ತರಕಾರಿ ಜಾಸ್ತಿ ತಿನ್ನಬೇಕಾಗುತ್ತೆ, ಈ ರೀತಿ ಡಯಟ್ ಪ್ಲಾನ್ ಮಾಡಬೇಕಾಗುತ್ತೆ ಅಂತ. ಫ್ರೂಟ್ಸ್ನ ತಿನ್ಬೋದಾ ಅಥವಾ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾ? ಅದು ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಆಗ್ತದೆ. ಮೋಸ್ಟ್ ಆಫ್ ದ ಟೈಮ್ ನಾವು ಅಲವ್ ಮಾಡ್ತೇವೆ, ಮಾತ್ರ ಅದು ಪರ್ಟಿಕ್ಯುಲರ್ ಟೈಪ್ ಆಫ್ ಫ್ರೂಟ್ಸ್. ಓಕೆ, ಯಾವ ರೀತಿಯಾದಂಥ ಫ್ರೂಟ್ಸ್ ತಿನ್ಬೋದು? ಸೊ ಲೋ ಕ್ಯಾಲರಿ ಹೈ ಫೈಬರ್ ಫ್ರೂಟ್ಸ್ ಅಂತ ಹೇಳ್ತೇವಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಮದು ಆ್ಯಪಲ್, ಆರೆಂಜ್, ಮಸಂಬಿ ಅಂಥದ್ದು ಫ್ರೂಟ್ಸ್ ಅಲವ್ ಮಾಡ್ತೇವೆ, ಮಾತ್ರ ಅದು ಸಹ ಲಿಮಿಟೆಡ್ ಪೋರ್ಷನಲ್ಲಿ. ಅದು ಜಾಸ್ತಿ ತಿನ್ನೋ ಹಾಗಿಲ್ಲ. ಇಲ್ಲ, ಕೆಲವೊಂದು ತುಂಬಾ ಸ್ವೀಟ್ ಇರುವಂಥ ಫ್ರೂಟ್ಸ್ನ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕಾ? ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಟೈಮ್ ಬೇಕಾಗ್ತದೆ. ಲೈಕ್ ನಮ್ಮದು ಬನಾನಾ ಆಗಲಿ, ಮ್ಯಾಂಗೋ ಆಗಲಿ, ಸೊ ನಮ್ಮದು ಶುಗರ್ಸ್ ತುಂಬ ಅನ್ಕಂಟ್ರೋಲ್ಡ್ ಇದ್ದರೆ ಅದರಿಂದ ನಮಗೆ ಎಕ್ಸ್ಟ್ರಾ ಕ್ಯಾಲರೀಸ್ ಸಹ ಸಿಗ್ತದೆ, ಮತ್ತು ಅದರದ್ದು ರೈಪ್ನೆಸ್ ಪ್ರಕಾರ ಸಹ ಅದರಿಂದ ಶುಗರ್ ಲೆವೆಲ್ ಸಹ ಜಾಸ್ತಿ ಆಗ್ತದೆ. ಸೊ ರಾ ಬನಾನಾ ಪಲ್ಯ ಹಾಗೆಲ್ಲ ತಿಂದರೆ ಅಷ್ಟು ಪ್ರಾಬ್ಲಮ್ ಇಲ್ಲ. ಓಕೆ, ಮಾತ್ರ ಅದು ರೈಪ್ ಆಗಿ ಕಪ್ಪಾಗಿ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಹಣ್ಣಾದ ನಂತರ ಅದು ಸ್ವೀಟ್ ಕಂಟೆಂಟ್ ಜಾಸ್ತಿ ಆಗ್ತದೆ. ಮೇಡಮ್, ಈಗ ಒಬ್ಬರಿಗೆ ಡಯಾಬಿಟಿಕ್ಸ್ ಇದೆ ಅಂತ ಯಾವ ರೀತಿ ಮಾಪನ ಮಾಡ್ತೀರಾ? ಒಂದು ಪೇಷಂಟ್ಸ್ ಬಂದ ಕೂಡಲೇ ನಿಮ್ಮ ಮಾಪನ ಶೈಲಿ ಹೇಗಿರುತ್ತೆ? ಎಸ್ ಹೇಗೆ ಮಾಡ್ತೀರಾ? ಓಕೆ, ಸೊ ಅವರನ್ನು ಡೆಫಿನೆಟ್ಲಿ ಅವರದ್ದು ರಿಪೋರ್ಟ್ಸ್ ಪ್ರಕಾರ ಡಾಕ್ಟರ್ ಕನ್ಸಲ್ಟೇಷನ್ ನಂತರ ಡಯಟಿಷಿಯನ್ಗೆ ಬರ್ತಾರೆ. ಸೊ ಆಗ ನಾವು ಅವರದ್ದು ರಿಪೋರ್ಟ್ಸ್ ನೋಡ್ತೇವೆ, ಮತ್ತು ಅವರದ್ದು ಜೀವನ ಶೈಲಿ ಹೇಗಿದೆ ಅಂತ ನೋಡ್ತೇವೆ, ಅವರ ಫುಡ್ ಹ್ಯಾಬಿಟ್ಸ್ ಹೇಗಿದೆ ಅಂತ ನೋಡ್ತೇವೆ, ಪ್ಲಸ್ ಅವರದ್ದು ಹೈಟ್, ವೆಯ್ಟ್, ಅವರ ಹೈಟ್ಗೆ ಅಷ್ಟು ಬೇಕಿದ್ದಷ್ಟು ವೆಯ್ಟ್ ಅಲ್ಲ ಎಕ್ಸ್ಟ್ರಾ ಇದೆಯಾ ಅದನ್ನು ನೋಡ್ತೇವೆ, ಪ್ಲಸ್ ಮತ್ತು ಅವರದ್ದು ವೇಸ್ಟ್ ಸರ್ಕಂಫರೆನ್ಸ್ ಒಂದು ನೋಡ್ತೇವೆ. ಸೊ ಇದೆಲ್ಲ ಕಂಪ್ಲೀಟ್ ನೋಡಿದ ನಂತರ ನೀವು ಡಯಾಬಿಟಿಸ್ ಕುರಿತು ಮಾಹಿತಿ ನೀಡ್ತೀರಾ? ಎಸ್. ಓಕೆ, ಈಗ ಡಯಾಬಿಟಿಕ್ಸ್ ಅಂತ ಬಂದರೆ ಕೆಲವೊಬ್ಬರಿಗೆ ಆಲ್ರೆಡಿ ಕಿಡ್ನಿ ಸಮಸ್ಯೆ ಅಥವಾ ಲಿವರ್ ಸಮಸ್ಯೆ, ಏನಾದರೂ ಒಂದು ಸಮಸ್ಯೆ ಇರುತ್ತೆ, ಹಾರ್ಟ್ ಸಮಸ್ಯೆ. ಸೊ ಹೀಗಿರಬೇಕಾದ್ರೆ ನಿಮ್ಮ ಟ್ರೀಟ್ಮೆಂಟ್ ಶೈಲಿ ಹೇಗಿರುತ್ತೆ? ಆಗ ಡಯಟ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತದೆ. ಓಕೆ, ಸೊ ನಾರ್ಮಲ್ ಡಯಾಬಿಟೀಸ್ ಇದ್ದವರಿಗೆ ನಾವು ಪ್ರೋಟೀನ್ಸ್ ಲಿಬ್ರಲ್ ಆಗಿ ಅಲವ್ ಮಾಡ್ತೇವೆ, ನಾನ್ ವೆಜ್ ಎಲ್ಲ ತಿನ್ಬಹುದು ಅಂತ ಹೇಳ್ತೇವೆ. ಮಾತ್ರ ಕಿಡ್ನಿಯಲ್ಲಿ ಅವರ ಯಾವ ಸ್ಟೇಜಲ್ಲಿ ಅವರದ್ದು ಡ್ಯಾಮೇಜ್ ಇದೆ ಅದರ ಪ್ರಕಾರ ನಾವು ಅದನ್ನು ಲಿಮಿಟ್ ಮಾಡಬೇಕಾಗ್ತದೆ. ಮತ್ತು ಒಂದೊಂದು ಥರದ ವೆಜಿಟೇಬಲ್ಸ್ ನಾವು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ತಗೊಳ್ಳಿ ಅಂತ ಹೇಳ್ತೇವೆ ಡಯಾಬಿಟೀಸ್ ಅವರಿಗೆ. ಕಿಡ್ನಿ ಪ್ರಾಬ್ಲಮ್ ಇರುವವರಿಗೆ ಅದು ಬೇಡ ಅಂತ ಹೇಳ್ತೀವಿ. ಸೊ ಇಲ್ಲಿ ಡಯಟಿಷಿಯನ್ ಮೇನ್ ಆಗಿ ಬರ್ತಾರಂತ ಹೇಳಿ. ಹೌದು. ಸೊ ಓಕೆ, ಸ್ಟ್ರೆಸ್ ಲೆವೆಲ್ ಹೇಗೆ ಕಂಟ್ರೋಲ್ ಮಾಡುತ್ತೆ? ಸೊ ಒನ್ ಥಿಂಗ್, ಅವರಿಗೆ ಇಷ್ಟ ಇರುವ ಏನಾದರೂ ಆ್ಯಕ್ಟಿವಿಟಿ, ಓಕೆ, ಅದು ರೀಡಿಂಗ್ ಆಗಲಿ, ಪದ್ಯ ಓದೋದಾಗಲಿ, ಲಿಸ್ನಿಂಗ್ ಟು ಮ್ಯೂಸಿಕ್, ಮೆಡಿಟೇಷನ್ ಆಗಲಿ, ಏನಾದರೂ ಓಕೆ, ಇಲ್ಲಾಂದರೆ ಗಾರ್ಡನಿಂಗ್, ಆ ಥರ ಅವರಿಗೆ ಹಾಬೀಸ್ ಆ ಥರ ಏನಾದರೂ ಇದ್ದರೆ ಅದನ್ನು ಅವರು ಡೈಲಿ ಅಟ್ಲೀಸ್ಟ್ ಒಂದು 20 to 30 ಮಿನಿಟ್ಸ್ ಅದಕ್ಕೆ ಡೆಡಿಕೇಟ್ ಮಾಡಿ ಇಟ್ಟರೆ ಕಂಟ್ರೋಲ್ ಆಗುತ್ತೆ. ಇಚ್ಛಾ ಕ್ಷೇತ್ರದಲ್ಲಿ ಜಾಸ್ತಿ ನಾವು ಹೋದಷ್ಟು ಈ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಹೌದು. ಓಕೆ ಮೇಡಮ್, ಈಗ ಒಂದು ಗ್ರಾಫ್ ಅಂತ ಹಾಕೋದಾದ್ರೆ ಈ ಡಯಾಬಿಟಿಕ್ಸ್ ಪ್ರಮಾಣ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ, ಇತ್ತೀಚೆಗೆ ಹೇಗಿದೆ ಇದರ ಡಯಾಬಿಟಿಕ್ಸ್ ವಿಷಯ? ಆ್ಯಕ್ಚುಲಿ ನಮ್ಮದು ವರ್ಲ್ಡಲ್ಲಿ ಈಗ ಡಯಾಬಿಟೀಸ್ ಅಂದರೆ 1 in 10% ಓಕೆ ಹ್ಯಾವ್ ಡಯಾಬಿಟೀಸ್. ಅದು ನಮ್ಮದು ನೇಷನ್ ಇಂಡಿಯಾ is leading second among the highest number of diabetics. So ಇದು ಸ್ವಲ್ಪ ನಾವು ಗಮನ ಇಟ್ಕೊಳ್ಬೇಕಾದ ವಿಷಯ. ಡೆಫಿನೆಟ್ಲಿ. ಅದರಲ್ಲಿ ಸಹ ಇದು ಮೇಜರ್ ಆಗಿ 2 types ಇದು ಡಯಾಬಿಟೀಸ್ ಇದೆ, ಟೈಪ್ 2 ಮತ್ತು ಟೈಪ್ 1 ಅಂತ. ಟೈಪ್ 1 ಲೆಸ್ ದೆನ್ 10% ಅಲ್ಲಿದೆ. ಮಾತ್ರ ನಮ್ಮದು ಟೈಪ್ 2 ಈ ಲೈಫ್ ಸ್ಟೈಲ್ ಅಸೋಸಿಯೇಟೆಡ್ ಪ್ಲಸ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸಿಂದ ಬರುವಂಥದ್ದು 90% ಜಾಸ್ತಿ. ಓಕೆ, ಈಗ ಈ ಡಯಾಬಿಟಿಕ್ಸ್ ಅಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ಹೇಳಿದ್ರಿ. ಅದೇ ರೀತಿ ಹೆಚ್ಚಾಗಿ ಡಯಾಬಿಟಿಕ್ಸ್ ಕಾಣಿಸ್ಕೊಳ್ಳುವಂಥದ್ದು 40 years ನಂತರ, 40 ವರ್ಷದ ನಂತರ ಅಂತ ಅನ್ಕೋತೀವಿ. ಡೆಫಿನೆಟ್ಲಿ. ಆದರೆ ಚಿಕ್ಕ ಮಕ್ಕಳಲ್ಲಿ ಕೆಲವೊಮ್ಮೆ ಡಯಾಬಿಟಿಕ್ಸ್ ಕಾಣಿಸ್ಕೊಳ್ಳುತ್ತೆ. ಅದು ಯಾವ ರೀತಿಯಾದಂಥ ಡಯಾಬಿಟಿಸ್? ಸೊ ಅದು ಜುವೆನೈಲ್ ಡಯಾಬಿಟೀಸ್. ಸೊ ಡೆಫಿನೆಟ್ಲಿ ಅದರಲ್ಲಿ ಸಹ ಟೈಪ್ 1 ಜಾಸ್ತಿ ಪ್ರಮಾಣ ಇದೆ. ಅದು ಅವರಿಗೆ ಏನಾದರೂ ಇನ್ಫೆಕ್ಷನಿಂದ ಬರೋದು, ಇಲ್ಲಾಂದರೆ ಏನಾದರೂ ಜೆನೆಟಿಕ್ ವೇರಿಯೇಷನಿಂದ ಬರುವಂಥದ್ದು. ಅದು ಲೈಫ್ ಟೈಮ್ ಕಂಟಿನ್ಯೂ ಆಗುತ್ತೆ ಆ ಡಯಾಬಿಟಿಸು? ಡೆಫಿನೆಟ್ಲಿ ಕಂಟಿನ್ಯೂ ಆಗುತ್ತೆ. ಮೇಡಮ್, ಈಗ ಸ್ಟ್ರೆಸ್ ಲೆವೆಲ್ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ ನೀವು ಹೇಳಿದ್ರಿ. ಬಟ್ ಈ ಸ್ಟ್ರೆಸ್ ಯಾಕಾಗಿ ಬರುತ್ತೆ? ಆಲ್ರೆಡಿ ಅವರಿಗೆ ಅವರ ಜೀವನದಲ್ಲಿ ಸ್ಟ್ರೆಸ್ ಇರುವಂಥದ್ದನ್ನ ಕಂಟ್ರೋಲ್ ಮಾಡೋದಾ, ಅಥವಾ ನಮಗೆ ಡಯಾಬಿಟಿಸ್ ಇದೆ ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಸ್ಟ್ರೆಸ್ ಬರುತ್ತಾ? ಡೆಫಿನೆಟ್ಲಿ ಎರಡು ಫ್ಯಾಕ್ಟರ್ಸ್ ಇರುತ್ತದೆ. ಓಕೆ, ಮತ್ತು ಅವ್ರದ್ದು ವರ್ಕ್ ಲೈಫ್ ಆಗಲಿ, ಪರ್ಸ್ನಲ್ ಲೈಫ್ ಆಗಲಿ, ಅದರಿಂದ ಅವರಿಗೆ ಸ್ವಲ್ಪ ಸ್ಟ್ರೆಸ್ ಇರ್ಬೋದು. ಪ್ಲಸ್ ಇಂಥದ್ದೊಂದು ಡಿಸೀಸ್ ಇರುವಾಗ, ಕಂಟಿನ್ಯೂಸ್ ನಮ್ಮದು ಶುಗರ್ ಲೆವೆಲ್ ಇರುವಾಗ ಸಹ ನಮ್ಮದು ಬಾಡಿಯಲ್ಲಿ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಅಂತೆ
ಕ್ರಿಯೇಟ್ ಆಗಿಬಿಡ್ತದೆ. ಮೇಡಮ್, ಒಂದು ಮಾತಿದೆ, ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ. ಆದ ಕಾರಣ ನಾವು ಮನುಷ್ಯರು ಫುಡ್ಡಿಗೆ, ನಾವು ತಿನ್ನುವಂಥ ಆಹಾರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಹೀಗಿರಬೇಕಾದ್ರೆ ಒಂದು ಡಯಾಬಿಟಿಕ್ಸ್ ಅಂತ ಒಂದು ಕಾಯಿಲೆ ಬಂದರೆ ಅಲ್ಲಿ ಒಂದಷ್ಟು ನಾವು ಶುಗರ್ನ ತಿನ್ನೋ ಹಾಗೆ ಇಲ್ಲ. ಈ ರೀತಿ ಇರಬೇಕಾದ್ರೆ ಆರ್ಟಿಫಿಷಿಯಲ್, ಈಗ ಅದಕ್ಕೇನೋ ಹೇಳ್ತಾರೆ, ಐ ಮೀನ್ ಶುಗರಿಗೆ ಏನಾದರೂ ಒಂದು ಆಲ್ಟರ್ನೇಟಿವ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಅಂಥದ್ದನ್ನ ಯೂಸ್ ಮಾಡ್ಕೋಬಹುದಾ? ಸೊ ಡೆಫಿನೆಟ್ಲಿ ನಾವೀಗ ಆ್ಯಸ್ ಪರ್ ನಮ್ಮದು ಕರೆಂಟ್ ಸೈಡ್ ಎಫೆಕ್ಟ್ಸ್ ಎಲ್ಲ ರಿಸರ್ಚ್ ಎಲ್ಲ ನೋಡಿ ಬರುವಂಥ ಕನ್ಕ್ಲೂಷನಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಅಂತೆ ನಾವು ಅಡ್ವೈಸ್ ಮಾಡಲ್ಲ. ಓಕೆ, ಸೊ ಈಗ ರೀಸೆಂಟ್ ಟೈಮ್ಸಲ್ಲಿ ನ್ಯಾಚುರಲ್ ಸ್ವೀಟ್ನರ್ಸ್ ಅಂತೆ ಬರ್ತಾ ಇದೆ. ಅದು ಸಹ ನಾವು ಬಿಕಾಸ್ ಅದರಷ್ಟು ನಮಗೆ ಡೇಟಾ ಇಲ್ಲ, ಪ್ರಿಸ್ಕ್ರೈಬ್ ಮಾಡಲಿಕ್ಕೆ ಸಹ ಇನ್ಫಾರ್ಮೇಷನ್ ಇಲ್ಲ ಅದಕ್ಕೆ. ಸೊ ಅದಕ್ಕೆ ನಾವು ಅದು ಮಾಡರೇಷನಲ್ಲಿ ಒಂದು ಲಿಮಿಟೆಡ್ ಅಮೌಂಟಲ್ಲಿ ಅಡ್ವೈಸ್ ಮಾಡ್ತೇವೆ, ತಗೊಳ್ಬಹುದಂತೆ, ಮಾತ್ರ ಎಂಕರೇಜ್ ಮಾಡೋದಿಲ್ಲ. ಈ ಡಯಾಬಿಟಿಕ್ಸ್ ಅವರಿಗೆ ಶುಗರ್ಲೆಸ್ ಬಿಸ್ಕೆಟ್ಸ್ ಅಂತ ಬರುತ್ತೆ, ಬಟ್ ಇಟ್ ವಿಲ್ ಸ್ವೀಟ್ ಆಗಿರುತ್ತೆ, ಬಟ್ ಶುಗರ್ ಆ್ಯಡ್ ಮಾಡಿರಲ್ಲ ಅದಕ್ಕೆ. ಅಂತ ಬಿಸ್ಕೆಟ್ಸ್ ಎಲ್ಲ ಅವರು ಶುಗರ್ ಆಲ್ಟರ್ನೇಟಿವ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ. ಸೊ ಅದನ್ನು ನೀವು ಆಲ್ಟರ್ನೇಟಿವ್ಸ್ ಅಂತ ಹೇಳ್ತೀರಾ? ಸೊ ಅದು ಯೂಸ್ ಮಾಡೋ ಹಾಗಿಲ್ಲ, ಆಸ್ ಈಕ್ವಲ್ ಆಸ್ ಈಟಿಂಗ್ ಅ ಮಾರಿ ಬಿಸ್ಕೆಟ್ ಸೇಮ್ ಇರುತ್ತೆ. ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಡಯಾಬಿಟಿಕ್ಸ್ ಇಂದ ಬಂದರೆ ಮೇನ್ ಕಂಟ್ರೋಲ್ ಫುಡ್ಡಲ್ಲಿ, ಅದು ಬಿಟ್ಟರೆ ಸ್ಟ್ರೆಸ್ ಲೆವೆಲಲ್ಲಿ ಇದು ಕಂಟ್ರೋಲ್ ಮಾಡಬೇಕು ಅಂತ. ಇದನ್ನು ಹೊರತಾಗಿ ಇನ್ನೊಂದು ಮೆನ್ಷನ್ ಮಾಡಿದ್ರಿ, ಎಕ್ಸಸೈಸ್ ಅಂತ. ಸೊ ಫಿಸಿಕಲ್ ಎಕ್ಸಸೈಸ್ ಡೈಲಿ ಎಷ್ಟರ ಪ್ರಮಾಣಕ್ಕಿರಬೇಕು, ಎಷ್ಟರ ಮಟ್ಟಿಗಿರಬೇಕು, ಆ್ಯಂಡ್ ಯಾವ ರೀತಿಯಾದಂಥ ಎಕ್ಸಸೈಸ್ ಬೇಕಾಗುತ್ತೆ? ಸೊ ಡೆಫಿನೆಟ್ಲಿ ಅದು ಇಂಡಿವಿಜುವಲ್ ಆಗಿ ವೇರಿ ಆಗ್ತದೆ. ಓಕೆ, ಸೊ ಮಿನಿಮಮ್ ನಾವೊಂದು 30 to 45 ಮಿನಿಟ್ಸ್ ಅಂತ ಹೇಳ್ತೇವೆ ಬ್ರಿಸ್ಕ್ ವಾಕಿಂಗ್, ಇಲ್ಲದ್ರೆ ಏನಾದರೂ ಆಕ್ಟಿವ್ ಫಿಸಿಕಲ್ ಆಕ್ಟಿವಿಟಿ. ದೇಹ ಬೆವರುವಷ್ಟು, ಐ ಮೀನ್ ಸ್ವೆಟ್ ಆಗುವಷ್ಟು ಎಕ್ಸಸೈಸ್ ಮಾಡಿದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಎಲ್ಲರಿಗೂ ಹಾಗೆ ಆಗಲ್ಲ, ಎಸ್ಪೆಷಲಿ ಡಯಾಬಿಟೀಸ್ ಇರುವವರಿಗೆ. ಯಾಕೆಂದರೆ ಅವರದ್ದು ಆ ಟೈಮಲ್ಲಿ ಅವರ ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿ ಡ್ರಾಪ್ ಆದರೆ ಅದು ಜಾಸ್ತಿ ಆಗೋದ್ರಂತ ಡೇಂಜರಸ್, ತುಂಬಾ ಡೇಂಜರಸ್. ಎಸ್, ನಾವು ಈ ಶುಗರ್ ತಿನ್ನೋದು ಅದಕ್ಕಿಂತ ಡೇಂಜರಸ್ ಆಗುತ್ತೆ. ಹೌದು. ಸೊ ಎಕ್ಸಸೈಸಲ್ಲೂ ಮೀಡಿಯಂ ಲೆವೆಲ್ ಎಕ್ಸಸೈಸ್. ಎಸ್, ಡೆಫಿನೆಟ್ಲಿ ಅದು ಅವರ ಆ್ಯಕ್ಟಿವಿಟಿ ಪ್ರಕಾರ ಅವರಿಗೆ ಡಾಕ್ಟರ್ ಇಲ್ಲದ್ರೆ ಅವರ ಡಯಾಬಿಟೀಸ್ ಎಜುಕೇಟರ್ ಅವರಿಗೆ ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಅವರ ಅಸೆಸ್ಮೆಂಟ್ ಎಲ್ಲ ಆದ ನಂತರ ಅದು ಡಿಸೈಡ್ ಮಾಡ್ಬೋದು ನಾವು. ಅಷ್ಟಕ್ಕೆ ತಾವೊಂದು ವಿಡಿಯೋಸ್ ನೋಡ್ಕೊಂಡು ಎಕ್ಸಸೈಸ್ ಮಾಡತ್ತಿರೋದು ಬೆಟರ್. ಎಸ್ ಮೇಡಮ್, ಇಲ್ಲಿವರೆಗೂ ಒಂದು ಡಯಾಬಿಟಿಕ್ಸ್ ಕುರಿತು, ಅಂದರೆ ಲೈಫ್ ಸ್ಟೈಲ್ ಕುರಿತು ಸಂಪೂರ್ಣವಾದ ಮಾಹಿತಿನ ನಮಗೆ ತಿಳಿಸ್ಕೊಡ್ರಿ. ಧನ್ಯವಾದ. ಯು ವೆಲ್ಕಮ್. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕುರಿತಾಗಿ, ಡಯಾಬಿಟಿಕ್ಸ್ ಇರಬೇಕಾದ್ರೆ ಯಾವ ರೀತಿಯಾದಂತಹ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ, ಇದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.